ನಮಸ್ಕಾರ ಸ್ನೇಹಿತರೆ. ಭೂಮಿ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಸಾವಿರಾರು ಸಿದ್ಧಾಂತಗಳಿವೆ. ಹಾಗೆ ಭಾರತ ಉಪಖಂಡ ಹೇಗೆ ಹುಟ್ಟಿತು ಅನ್ನೋದಕ್ಕೆ ನೂರಾರು ಸಿದ್ಧಾಂತಗಳಿವೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ನಿಖರವಾದ ಸಿದ್ಧಾಂತದ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ಇಂತಹ ಅದ್ಭುತವಾದಂತಹ ವಿಡಿಯೋಗಳನ್ನು ನೀವು ಪ್ರತಿ ದಿವಸ ನೋಡ್ಬೋದು ಸ್ನೇಹಿತರೆ. ಸುಮಾರು 20 ಕೋಟಿ ವರ್ಷಗಳ ಹಿಂದೆ ಈಗ ನಾವು ನೋಡುವಂತಹ ಹಾಗೆ ಇರುವಂತಹ 7 ಕಾಂಟಿನೆಂಟ್ಗಳು ಅಂದರೆ ಖಂಡಗಳು ಇದ್ದೇ ಇರಲಿಲ್ಲ. ಆವಾಗ ನಮ್ಮ ಭೂಮಿಯ ಮೇಲೆ ಇದ್ದಿದ್ದೇ ಒಂದೇ ಒಂದು ಮಹಾಖಂಡ. ಅದನ್ನು ಸೂಪರ್ ಕಾಂಟಿನೆಂಟ್ ಅಂತ ಕರೀತಾ ಇದ್ರು. ಅದೇ ಪ್ಯಾಂಜಿಯಾ. ಹಾಗೆಯೇ ನಮ್ಮ ಭೂಮಿಯ ಮೇಲೆ ಆವಾಗ ಈಗ ನಾವು ಹೇಳುವ ಸಮುದ್ರಗಳು, ಮಹಾಸಾಗರಗಳು ಕೂಡ ಇರಲಿಲ್ಲ. ಆ ಸೂಪರ್ ಕಾಂಟಿನೆಂಟ್ ಸುತ್ತ ಒಂದೇ ಒಂದು ಮಹಾಸಾಗರ ಇತ್ತು ಸ್ನೇಹಿತರೆ, ಅದೇ ಪೈಥಿಯಾಸ್. ಭೂಮಿಯ ಮೇಲೆ ಇವತ್ತು ಇರುವ ಆ 7 ಖಂಡಗಳು ಆ ಒಂದು ಮಹಾಖಂಡದಿಂದಲೇ ಬೇರ್ಪಡಿಸಲ್ಪಟ್ಟಿವೆ. ಈ ಮಹಾನ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರೇ ಆ ಮಹಾನ್ ವಿಜ್ಞಾನಿ ಆಲ್ಫ್ರೆಡ್ ಅಂತ. ಈ ಮಹಾಖಂಡಗಳಲ್ಲಿ ಆಗಲೇ ಪ್ರಾಣಿಗಳು, ಜಂತುಗಳು, ಕ್ರಿಮಿಕೀಟಗಳು, ಗಿಡ ಮರಗಳು ಎಲ್ಲವೂ ಹುಟ್ಟಿದ್ದವು ಎಂದು ಪ್ರತಿಪಾದಿಸುತ್ತಾರೆ. ಸ್ನೇಹಿತರೆ, ಈ ಪೃಥ್ವಿಯ ಗರ್ಭದಲ್ಲಿ ಈ ಖಂಡಗಳ ಪ್ಲೇಟ್ಗಳು ಯಾವಾಗಲೂ ನಿಧಾನವಾಗಿ ಚಲಿಸುತ್ತಾನೇ ಇರುತ್ತವೆ. ಈ ಒಂದು ಕ್ರಿಯೆ ಯಾವಾಗಲೂ ನಿರಂತರವಾಗಿ ನಡೆಯುತ್ತಾನೇ ಇರುತ್ತದೆ. ಈಗಲೂ ಸಹ ನಮ್ಮ ಭೂಮಿಯ ಕೆಳಗಡೆ ಈ ಕ್ರಿಯೆ ನಡೆಯುತ್ತಾನೇ ಇದೆ ಸ್ನೇಹಿತರೆ. ಆದರೆ ಅದು ನಮಗೆ ಗೊತ್ತಾಗುವುದಿಲ್ಲ. ಇದೇ ಕಾರಣಕ್ಕೆ ಭೂಮಿಯ ಮೇಲೆ ಕಾಲಕ್ರಮೇಣ ಬದಲಾವಣೆಗಳು ನಿರಂತರವಾಗಿ ನಡೆಯುತ್ತಾನೇ ಇರುತ್ತವೆ. ಆದರೆ ಇವು ನಮಗೆ ಗೋಚರಿಸುವುದು, ಅವುಗಳನ್ನು ಅನುಭವಿಸುವುದು ನೂರಾರು ವರ್ಷಗಳ ನಂತರ, ಸಾವಿರಾರು ವರ್ಷಗಳ ನಂತರ. ಅದಕ್ಕೆ ಸ್ನೇಹಿತರೆ, ಇವತ್ತು ನಾವು ಇರುವಂತಹ ಈ ಖಂಡಗಳು ಸಹಿತ ಸಾವಿರಾರು ವರ್ಷಗಳ ಹಿಂದೆ ಸೃಷ್ಟಿಯಾಗಿ ಕಾಲಕ್ರಮೇಣ ಬದಲಾವಣೆ ಕಾಣುತ್ತಲೇ ಇವೆ. ಇದೇ ಕಾರಣದಿಂದಲೇ ಇವತ್ತು ನಮ್ಮ ಭಾರತ ಉಪಖಂಡವು ಕೂಡ ಸೃಷ್ಟಿಯಾಗಿದ್ದು. ವಿಜ್ಞಾನಿ ಆಲ್ಫ್ರೆಡ್ ಪ್ರಕಾರ ಈ ಒಂದು ಮಹಾಕ್ರಿಯೆ ನಡೆದಾಗ ಅಂತಹ ಮಹಾಖಂಡವು 2 ಭಾಗಗಳಾಗಿ ವಿಂಗಡಿಸಿತು. ಇದರ ಉತ್ತರ ಭಾಗವನ್ನು ಲೌರಾಸಿಯಾ ಹಾಗೂ ದಕ್ಷಿಣ ಭಾಗವನ್ನು ಗೊಂಡ್ವಾನ್ ಎಂದು ಕರೆಯುತ್ತಿದ್ದರು. ಈ ಮಹಾಖಂಡವು ಇಬ್ಬಾಗ ಆದಾಗ ನಡುವೆ ಉಂಟಾದ ಬಿರುಕಿನಿಂದ ಒಂದು ಮಹಾಸಾಗರದ ಸೃಷ್ಟಿಯಾಯಿತು. ಅದನ್ನೇ ತೇತೀಸ್ ಅಂತ ಕರೀತಾ ಇದ್ರು. ಪೆಂಜಿಯಾ ಮಹಾಖಂಡದಿಂದ ಉತ್ತರ ಭಾಗಕ್ಕೆ ಸೃಷ್ಟಿಯಾದ ಆ ಮಹಾಖಂಡವು ಇಂದು ಉತ್ತರ ಅಮೆರಿಕ, ಯುರೋಪ್, ಉತ್ತರ ಏಷ್ಯಾ ಹಾಗೂ ಭಾರತದ ಉತ್ತರ ಭಾಗ ಸ್ವಲ್ಪ ಮಟ್ಟಿಗೆ ಸೃಷ್ಟಿಯಾಗಿತ್ತು. ಹಾಗೆಯೇ ಪೆಂಜಿಯಾ ಮಹಾಖಂಡದಿಂದ ದಕ್ಷಿಣ ಭಾಗಕ್ಕೆ ಸೃಷ್ಟಿಯಾದಂತಹ ಆ ಉಪಖಂಡ ಇಂದು ದಕ್ಷಿಣ ಅಮೆರಿಕ, ಮಧ್ಯ ಅರಬ್ ರಾಷ್ಟ್ರಗಳು, ಆಫ್ರಿಕಾ, ಭಾರತ, ಮಲೇಷಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತಹ ದೇಶಗಳು ಸೃಷ್ಟಿಯಾಗಿದ್ದಾವೆ. ಸ್ನೇಹಿತರೆ, ಭಾರತ ಖಂಡವು ಇಂದು ಏಷ್ಯಾದ ಭಾಗವಾಗಿರಬಹುದು, ಆದರೆ ಹಿಂದೆ ಇದು ಗೋಂಡ್ವಾಲಾ ಉಪಖಂಡದ ಒಂದು ಭಾಗವಾಗಿತ್ತು. ಇವತ್ತಿನ ಆಫ್ರಿಕಾ ಹಾಗೂ ಭಾರತ ಒಂದೇ ಪ್ಲೇಟ್ನಲ್ಲಿ ಇದ್ದವು ಸ್ನೇಹಿತರೆ. ಕಾಲಕ್ರಮೇಣ ನಿಧಾನವಾಗಿ ಮಂದಗತಿಯಲ್ಲಿ ಈ ಪ್ಲೇಟ್ಗಳು ಸ್ಥಳ ಬದಲಾವಣೆ ಮಾಡಿದ್ದರಿಂದ ಈ ಉಪಖಂಡಗಳು ಬೇರೆ ಬೇರೆ ಆದವು. ಹಾಗೆಯೇ ಭಾರತವು ಕೂಡ ಆಫ್ರಿಕಾದಿಂದ ಬೇರ್ಪಟ್ಟು ನಿಧಾನವಾಗಿ ಏಷ್ಯಾ ಖಂಡದತ್ತ ಚಲಿಸಲು ಪ್ರಾರಂಭಿಸಿತು. ಇಂದು ನಾವೇನು ಕಾಶ್ಮೀರ್ ಅಥವಾ ಲಡಾಖ್ ಅಂತ ಏನು ಕರಿತೀವಿ, ಅದು ಒಂದು ಕಾಲದಲ್ಲಿ ಉತ್ತರ ಪೆಂಜಿಯಾದ ಭಾಗವಾಗಿತ್ತು. ದಕ್ಷಿಣ ಪೆಂಜಿಯಾ ಭಾಗದಿಂದ ಅಂದರೆ ಗೋಂಡ್ವಾಲ್ ಉಪಖಂಡದಿಂದ ಬೇರ್ಪಟ್ಟ ಭಾರತ ಆಫ್ರಿಕಾದಿಂದ ಬೇರ್ಪಟ್ಟು ಮುಂದೆ ಇದು ಲಡಾಖ್ ಹತ್ತಿರ ಇನ್ನೊಂದು ಖಂಡಕ್ಕೆ ಜೋರಾಗಿ ಅಪ್ಪಳಿಸಿತು. ಅದೇ ಇವತ್ತು ನಾವು ಕಾಣುವ ಹಿಮಾಲಯ ಪರ್ವತಗಳು ಸ್ನೇಹಿತರೆ. ಜಾಗ್ರಫಿ ಅಂದರೆ ಭೂಗೋಳ ಶಾಸ್ತ್ರದ ಪ್ರಕಾರ ಯಾವಾಗ 2 ತುಂಡುಗಳು ಒಂದಕ್ಕೊಂದು ಅಪ್ಪಳಿಸುತ್ತವೆಯೋ ಆಗ ಭಾರಿ ಇರುವ ಪ್ಲೇಟು ಅಥವಾ ತುಂಡು ಕೆಳಭಾಗಕ್ಕೆ ಸರಿದು ಹೋಗುತ್ತದೆ. ಹಾಗೆಯೇ ಹಗುರವಾಗಿರುವಂತಹ ಪ್ಲೇಟು ಮೇಲ್ಗಡೆ ಬರುತ್ತದೆ. ಇದೇ ಕಾರಣದಿಂದ ಸೃಷ್ಟಿಯಾಗಿದ್ದು ಹಿಮಾಲಯ ಪರ್ವತ ಸ್ನೇಹಿತರೆ.
ಹಿಮಾಲಯ ಪರ್ವತ ಸೃಷ್ಟಿಯಾಗಿದ್ದು ಕೇವಲ 100-300 ವರ್ಷಗಳ ಹಿಂದೆ ಅಲ್ಲ, ಸರಿಸುಮಾರು 20 ಕೋಟಿ ವರ್ಷಗಳ ಹಿಂದೆ ಹಿಮಾಲಯ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಇವತ್ತು ಭಾರತ ಉಪಖಂಡ ಒಂದೇ ಟೆಕ್ಟಾನಿಕ್ ಪ್ಲೇಟ್ ಮೇಲೆ ನಿಂತಿದೆ. ಈ ಭಾರತ ಉಪಖಂಡದ ಪ್ಲೇಟ್ ನಿಧಾನವಾಗಿ ಹಿಮಾಲಯತ್ತ ದಿನೇ ದಿನೇ ನುಗ್ಗುತ್ತಾನೇ ಇದೆ. ಅಲ್ಲಿ ಪ್ರತಿದಿನವೂ ಘರ್ಷಣೆ ನಡೆಯುತ್ತಾನೆ ಇರುತ್ತವೆ. ಇದೇ ಕಾರಣಕ್ಕಾಗಿ ಹಿಮಾಲಯ ಪರ್ವತವು ದಿನೇ ದಿನೇ ಎತ್ತರ ಆಗುತ್ತಾ ಇದೆ ಸ್ನೇಹಿತರೆ. ಹೀಗಾಗಿ ಪ್ರತಿ ವರ್ಷ ಹಿಮಾಲಯದಲ್ಲಿ ಇರುವಂತಹ ಪರ್ವತಗಳ ಎತ್ತರ ದಿನೇ ದಿನೇ ಬೆಳೀತಾ ಇದೆ. ಮೌಂಟ್ ಎವರೆಸ್ಟ್ ಎತ್ತರವೂ ಕೂಡ ದಿನೇ ದಿನೇ ಬೆಳೆಯುತ್ತಾನೇ ಇದೆ. ಆದರೆ ಈ ಎತ್ತರ ಗಮನಕ್ಕೆ ಬರೋದು ನಮಗೆ 16, 20, 30 ವರ್ಷಗಳ ನಂತರ ಸ್ನೇಹಿತರೆ. ಫ್ರಾನ್ಸಿಸ್ನ ಇನ್ನೊಂದು ಸಿದ್ಧಾಂತದ ಪ್ರಕಾರ ಈ ಪ್ಲೇಟ್ಗಳು ಯಾವಾಗ ಘರ್ಷಣೆ ಆಗುತ್ತವೋ ಆವಾಗ ಭೂಕಂಪ ಅಥವಾ ಜ್ವಾಲಾಮುಖಿ ಉತ್ಪತ್ತಿಯಾಗುತ್ತದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಈ ಭೂಕಂಪ ಹೇಗೆ ಸೃಷ್ಟಿಯಾಗುತ್ತದೆ, ಈ ಜ್ವಾಲಾಮುಖಿ ಹೇಗೆ ಸೃಷ್ಟಿಯಾಗುತ್ತದೆ ಎಂಬ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಆ ವಿಡಿಯೋನ ನೋಡೋಕ್ಕೆ ನೀವು ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.